ಲಾಕ್ಡೌನ್ ಅವಧಿಯಲ್ಲೂ ಕೂಡ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿಲ್ಲ. ಲಾಕ್ಡೌನ್ನ ಮರೆಯಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ಹಾಗೂ ಗಡಿ ಭಾಗದಲ್ಲಿ ಆಗಾಗ್ಗೆ ತಲೆ ಎತ್ತಾ ಇರುವಂತಹ ಮರಳು, ಗಾಂಜಾ ಸೇರಿದಂತೆ ಇತರ ಮಾದಕ ವಸ್ತು ಸಾಗಾಟದ ಮಾಫಿಯಾವನ್ನ ಹೆಡೆಮುರಿ ಕಟ್ಟಲು ಮಂಜೇಶ್ವರ ಪೊಲೀಸರು ಮುಂದಾಗಿದ್ದಾರೆ. ಇದು ಸಮಾಜಘಾತುಕ ಶಕ್ತಿಗಳ ಕೆಂಗಣ್ಣಿಗೆ ಕಾರಣವಾಗಿದ್ದು, ಪೊಲೀಸರ ವಿರುದ್ಧ ತೆರೆಮರೆಯಲ್ಲಿ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಎನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಲಾಕ್ಡೌನ್ ವೇಳೆಗಳಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿಕೊಂಡು ಗಡಿ ಪ್ರದೇಶಗಳಲ್ಲಿ ಜನರ ನಿದ್ದೆಯನ್ನಾಗಿಡಿಸ್ತಾ ಇರುವ ಮರಳು, ಗಾಂಜಾ ಮಾಫಿಯಾಗಳ ಸದ್ದಡಗಿಸಲು ಮಂಜೇಶ್ವರ ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್, ಎಸ್ಐ ರಾಘವ ಹಾಗೂ ಅಡಿಷನ್ ಎಸ್ಐ ಬಾಲೇಂದ್ರ ಅವರ ನೇತೃತ್ವದ ಪೊಲೀಸರ ತಂಡದ ಕಠಿಣ ಕ್ರಮಗಳು ಗಡಿಭಾಗದಲ್ಲಿರುವ ಮಾಫಿಯಾಗಳಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಇದನ್ನ ಸಹಿಸಲಾರದ ಕೆಲವೊಂದು ಮಾಫಿಯಾಗಳು ಮಂಜೇಶ್ವರ ಎಸ್ಐ ರಾಘವನ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದೆ. ಇದೀಗ ಪೊಲೀಸರ ಪರವಾಗಿ ಊರ ಮಂದಿ ಧ್ವನಿ ಎತ್ತಿದ್ದು ಎಸ್ಐ ಅವರನ್ನ ಎತ್ತಂಗಡಿ ಮಾಡಿಸಲು ಪ್ರಯತ್ನಗಳು ನಡೀತಾ ಇದ್ದು, ಇದರ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ರಾಘವ ಅಂತೇಳಿ ಒಳ್ಳೆಯ ಒಂದು ಠಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರು ಇಲ್ಲಿ ಹೊಯ್ಗೆ ಮಾಫಿಯಾ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಂತೇಳಿ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕಂತೇಳಿ ತುಂಬ ಜನರು ಪ್ರಯತ್ನ ಪಡ್ತಿದ್ದಾರೆ. ಆದರೂ ಠಾಣೆಯಲ್ಲಿ ಪರ್ಮನೆಂಟಾಗಿ ನಿಲ್ಲಿಸಬೇಕಂತೇಳಿ ನಮ್ಮ ಸಾರ್ವಜನಿಕರ ಒತ್ತಾಯ. ಉಪ್ಪಳದ ಕಂಟೈನ್ಮೆಂಟ್ ಝೋನ್ನಲ್ಲಿ ಕಾರ್ಯಾಚರಿಸ್ತಾ ಇದ್ದ ವ್ಯಾಪಾರ ಕೇಂದ್ರಗಳಲ್ಲಿ ಜನಸಂದಣಿ ಕಂಡುಬಂದ ಹಿನ್ನೆಲೆಯಲ್ಲಿ ಎಸ್ಐ ರಾಘವನ್ ನೇತೃತ್ವದ ಪೊಲೀಸರು ಅಂಗಡಿ ಮಳಿಗೆಗಳನ್ನು ಮುಚ್ಚಿಸಿದ್ರು. ಬಳಿಕ ಉಪ್ಪಳದಲ್ಲಿ ವಾಹನ ತಪಾಸಣೆ ವೇಳೆ ಹೆಲ್ಮೆಟ್ ಧರಿಸದೆ ಸ್ಕೂಟರ್ನಲ್ಲಿ ಆಗಮಿಸಿದ ಯುವಕನನ್ನ ಪೊಲೀಸರು ನಿಲ್ಲಿಸುವಂತೆ ಸೂಚಿಸಿದ್ರು. ನಿಲ್ಲಿಸದೆ ಪರಾರಿಯಾದ ಯುವಕ ನಿಯಂತ್ರಣ ತಪ್ಪಿ ಸ್ಕೂಟರ್ನಿಂದ ಬಿದ್ದು ಗಾಯಗೊಂಡಿದ್ದ. ಬಳಿಕ ಎಸ್ಐ ಅವರ ವಾಹನದಲ್ಲೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ವಿಷಯದಲ್ಲೂ ಎಸ್ಐ ಹಲ್ಲೆಗೈದು ಯುವಕ ಗಾಯಗೊಂಡಿರುವುದಾಗಿ ಅಪಪ್ರಚಾರ ನಡೆಸಲಾಗ್ತಾ ಇದೆ. ಅವರ ಹೆಸರನ್ನ ಹಾಳುಗೆಡವಲು ಪ್ರಯತ್ನಗಳು ನಡೀತಾ ಇದೆ ಎನ್ನುವುದು ಊರ ಮಂದಿಯ ಆರೋಪ. ಆದರೆ ಈಗ ತಾನೇ ಹೊಯ್ಗೆ ಮಾಫಿಯಾ ಹಾಗೂ ಹಲವು ಮಾಫಿಯಾದ ಜನಗಳು ಒಟ್ಟಿಗೆ ಸೇರಿ ಇವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದ ಕಾರಣ ಎಲ್ಲ ಮಂಜೇಶ್ವರದ ಜನತೆ, ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ಅವರನ್ನು ಯಾವುದೇ ಬೇರೆ ಪ್ರದೇಶಕ್ಕೆ ವರ್ಗಾವಣೆ ಮಾಡಿದಾಗೆ ಮಂಜೇಶ್ವರದಲ್ಲಿ ಅವರನ್ನು ಇರುವಂತೆ ಎಲ್ಲ ಜನರ ಮೂಲಕ ಈ ಇದರಲ್ಲಿ ನಾನು ಮನವಿ ಮಾಡಿಕೊಡುತ್ತೇನೆ. ಇನ್ನು ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಮಾತನಾಡಿರುವ ಎಸ್ಐ ರಾಘವನ್ ಅವರು, ಪೊಲೀಸರ ಕಾರ್ಯಾಚರಣೆಯನ್ನ ಸಹಿಸದ ಒಂದು ವರ್ಗ ಪೊಲೀಸರ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದು, ಇಂತಹ ശക്തികളെ സദ്ദടക്കിಸಲು പോലീസ് ഇലാഖೆ സിദ്ധവിധിയെന്ന് ಹೇಳಿದ್ದಾರೆ. വളരെ വേഗം സ്പ്രെഡ് ചെയ്യുന്ന അവസരത്തിൽ അതിനെ തടയുക എന്ന ഉദ്ദേശത്തോടു കൂടിയാണ്. ചിലർക്ക് ടൗണിൽ പോലീസിൻ്റെ സാന്നിധ്യം ഇഷ്ടപ്പെടുന്നില്ലായിരിക്കാം. അങ്ങനെ ഇഷ്ടപ്പെടാത്തവർക്ക് ചില ഗൂഢലക്ഷ്യങ്ങളുണ്ട്. ആ ഗൂഢലക്ഷ്യങ്ങൾക്ക് ഒത്താശ ചെയ്തു കൊടുക്കുന്ന വിധത്തിൽ പ്രവർത്തിക്കാൻ പോലീസിന് പറ്റില്ല. അപ്പോൾ ഇങ്ങനെയുള്ള ഗിമ്മിക്കുകൾ കാട്ടി ഇത്തരക്കാർ, ഈ സാമൂഹിക വിരുദ്ധർ പോലീസിനെ ഭയപ്പെടുത്താൻ ശ്രമിക്കുകയാണ്. എനിക്ക് പറയാനുള്ളത് ഇത്ര മാത്രമാണ്. എന്ത് സംഭവിച്ചാലും നിയമപരമായിട്ട് പോലീസ് കൃത്യനിർവഹണം നടത്തുക തന്നെ ചെയ്യും. അതിൽ ആരൊക്കെ എതിർത്താലും അതൊരു വിഷയമല്ല. ಎಸ್ಐ ರಾಘವನ್ ನೇತೃತ್ವದ ಪೊಲೀಸರು ಗಾಂಜಾ, ಅನಧಿಕೃತ ಮರಳು ಸಾಗಾಟ, ಮದ್ಯ ಸಾಗಾಟವನ್ನ ಮಟ್ಟ ಹಾಕಿದ್ದಾರೆ. ಕಳೆದ 1 ತಿಂಗಳಿನ ಅವಧಿಯಲ್ಲಿ ಮಂಜೇಶ್ವರ ಪೊಲೀಸರು 150 ಕಿಲೋಕ್ಕಿಂತಲೂ ಅಧಿಕ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿದ 25 ವ್ಯಾಪಾರ ಕೇಂದ್ರಗಳ ವಿರುದ್ಧ, ಮಾಸ್ಕ್ ಧರಿಸದ ಸುಮಾರು 600 ಮಂದಿಯ ವಿರುದ್ಧವೂ ಕೇಸ್ ದಾಖಲಿಸಲಾಗಿದೆ. ಮಾಫಿಯಾಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹರಿದಾಡಿಸ್ತಾ ಇರುವುದು ಖಂಡನೀಯ ಅಂತ ಊರ ಮಂದಿ ಪೊಲೀಸರ ಜೊತೆಗೆ ನಿಂತಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.